ನಮ್ಮ ಇನಿ ಅಲಂಕಾರ ಒಂಜಿ ಉದ್ದಿಮೆನೆ ಪ್ರಾರಂಭವಂತಲ್ಲ ಕಿಡ್ ಬನ್ವಿ ಕಿಡ್ಸ್ ಮಾರ್ಟ್ ಅಂಚನೆ 1 ವರ್ಷದಿಂಚಿ ನಡತು ಬತ್ತಂಚಿನ ಅಕ್ಷರ ಪ್ರಿಂಟರ್ಸ್ನ ಸ್ಥಳಾಂತರ ಮಂತದ ಇನ್ನು ಶುಭಾರಂಭವಂತಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ನಮ್ಮ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರಾಗಿನ ಶ್ರೀಯುತ ಯದುಶ್ರೀ ಆನೆಗೊಂಡಿಳ್ಳರು ಮೇಲಿನ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತ ಬಯಸೋದಿಲ್ಲ ಅಂಚನೆ ಹಿರಿಯರು ಮುಲ್ಪದ ತಕ್ವೆ ಶ್ರೀಯುತ ಶಿವನಗೌಡರುಳ್ಳರು ಯಾರೆಲ್ಲ ಮಾತಿನ ಪರವಾದ ಸ್ವಾಗತ ಬಯಸೋದಿಲ್ಲ ಅಂಚನೆ ಶಿಕ್ಷಕರೇನಂಚಿನ ಶ್ರೀಯುತ ಪ್ರದೀಪ್ ಪಾಕಿಲ ಉಳ್ಳರು ಯಾರೆಲ್ಲ ಈ ಸಂದರ್ಭಗಳು ಸ್ವಾಗತ ಮಂತಂದಿಲ್ಲ ಅಂಚನೆ ಈ ಕಟ್ಟಡದ ಮಾಲೀಕರೇನಂಚಿನ ಶ್ರೀಯುತ ಗೋಪನಗೌಡರು ಉಳ್ಳೇರಿ ಅಂಚನೆ ನೆಟ್ ವಿಭಾಗ ಇತ್ತಲ್ಲ ಬೊಕ್ಕೊಂಜಿ ಕಟ್ಟಡದ ಮಾಲೀಕರ ಅಂಚಿನ ಶ್ರೀಯುತ ರಾಮನಗೌಡ್ರಲ ದೋಳ ಬೇರೆ ನಮ್ಮ ಮಟ್ಟಿಗೆ ಸೇರೋನ್ರು ಉಳ್ಳೇರಿ ಯಾರೆಲ್ಲ ಈ ಸಂದರ್ಭಗಳು ಪ್ರೀತಿಪೂರ್ವಕವಾದ ಸ್ವಾಗತ ಬಯಸೋದಿಲ್ಲ ಅಂಚನೆ ಪತ್ರಕರ್ತ ಮಿತ್ತರು ಉಳ್ಳೇರಿ ಅಂಚನೆ ಇಲ್ಲದ ಯಜಮಾನ್ ಟ್ರೈನ್ ಅಂಚಿನ ಶ್ರೀಯುತ ವೆಂಕಪ್ಪಗೌಡರು ಅಂಚನೆ ಮೋಹನಂಗಿ ಅಂಚನೆ ನಮ್ಮ ಪೂಜಾ ಕಾರ್ಯಕ್ರಮದ ವಿಧಿವಿಧಾನ ನಡಪದ ಗುರಂಚಿನ ನಮ್ಮ ಗ್ರಾಮದ ಅರ್ಚಕರು ನಮ್ಮೊಟ್ಟಿಗೆ ಸೇರೋದಿಲ್ಲ ಯಾರೆಲ್ಲ ಈ ಸಂದರ್ಭಗಳು ಪ್ರೀತಿಪೂರ್ವಕವಾದ ಸ್ವಾಗತ ಬಯಸೋದಿಲ್ಲ ಅಂಚನೆ ಈ ಅಂಗಡಿದ ಮಾಲೀಕರು ಕಾರ್ಯನಿಮಿತ್ತ ವಿದೇಶ ಇತ್ತಿರಲ್ಲ ಅವ್ರನ್ನ ಧರ್ಮವತ್ನಿ ಉಷಾ ಅಂಚನೆ ಇಲ್ಲದಕ್ಕೆ ಮಾತಿರಲ್ಲ ಅಂಚನೆ ಬಂಧು ಬಾಂಧವ ಮಾತಿರಲ್ಲ ಒಟ್ಟಿಗೆ ಸೇರೊಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮನ್ಪೋಡೊಂದು ಕೇಳೊಂದಿಲ್ಲ. ಕಿಡ್ಸ್ ಮಾರ್ಟ್ ನಮ್ಮ ಉದ್ಘಾಟನೆ ಮಾಡ್ತಾ ಅಂಚನೆ ಅಕ್ಷರ ಪ್ರಿಂಟರ್ಸ್ ಸ್ಥಳಾಂತರಗೊಂಡು ಆದ ಮುಲ್ಪ ನಮ್ಮ ಇಂಥ ಶುಭಾರಂಭ ಅಂಚನೆ ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಶ್ರೀಯುತ ಧರ್ಮಪಾಲರಾವ್ ಕಜೆ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಅಲಂಕಾರ ಮೇಲೆ ನಮ್ಮೊಟ್ಟಿಗೆ ಸೇರಿದ್ದಾರೆ ಯಾರೇನು ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋದಿಲ್ಲ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಂಚಿನ ಶ್ರೀಯುತ ಆಶಾ ತಿಮ್ಮಪ್ಪಗೌಡರು ನಮ್ಮೊಟ್ಟಿಗೆ ಸೇರುವಂದಿದ್ದಾರೆ ಯಾರೆಲ್ಲ ಈ ಸಂದರ್ಭಗಳು ಪ್ರೀತಿಪೂರ್ವಕವಾದ ಸ್ವಾಗತ ಬಯಸೋದಿಲ್ಲ. ಅಂಚನೆ ಕಟ್ಟಡದ ಮಾಲೀಕರೇನಂಚಿನ ಶ್ರೀಯುತ ರಾಮನಗೌಡ ದೋಳ ಬೇಗ ನಮ್ಮೊಟ್ಟಿಗೆ ಸೇರುವಂದಿದೆ ಯಾರೆಲ್ಲ ಪ್ರೀತಿಪೂರ್ವಕವಾದ ಈ ಸಂದರ್ಭಗಳು ಸ್ವಾಗತ ಬಯಸೋದಿಲ್ಲ. ಅಂಚನೆ ನಾಳೆ ಮೂಗು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿರುವುದು ಶ್ರೀಯುತ ಅಧ್ಯಕ್ಷ ಧರ್ಮಪಾಲರಾವ್ ಕಜೆ ಮೇಲೆ ನಮ್ಮ ಮಾಂತೆರ್ನೆಲ್ಲ ಆರಾಧ್ಯ ದೇವರಾಯನಂಚಿನ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನ ಅಂಚನೆಯನ್ನ ಆರಾಧ್ಯ ದೇವರಾಯನಂಚಿನ ಶ್ರೀ ರಾಮಕುಂಜೇಶ್ವರ ದೇವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನಿಗಲ ಮಾಂತೆರ್ನೆಲ್ಲ ಒಂಜಿ ಅನುಮತಿ ತಂದು ಈ ಒಂಜಿ ಅಂಗಡಿ ದಾನೇನಿ ಸ್ಥಳಾಂತರ ಆದ ಮುಲ್ಪ ಉದ್ಘಾಟನೆ ಒಂದು ಉತ್ತರೋತ್ತರ ಅಭಿವೃದ್ಧಿ ಆವಡನ್ನು ಹಾರೈಸದ ದೀಪ ಬೆಳಗಿಸೋದು ಉದ್ಘಾಟನೆ ಮಾಡ್ಕೊಂಡು
ದೀಪ ಹಚ್ಚಿದೆ ರಟ್ಟೆ ಒಂಜಿ ದಮ್ಮಿ ಕಿಡ್ಸ್ ಮಾರ್ಟ್ ಅಂಚನೆ ಅಕ್ಷರ ಪ್ರಿಂಟರ್ಸ್ ನಾವು ಇತ್ತದಾನೆ ಉದ್ಘಾಟನೆ ಅಂತ ಈ ಸುಸಂದರ್ಭಡೆ ನಮ್ಮ ಉದ್ದೇಶ ಒಂದು ರಟ್ಟು ಶುಭಾಶಯ ನುಡಿ ಹೊರಡು ಬಂದದ್ದು ಶ್ರೀಯುತ ಬಹುಶಃ ಏನು ಈ ಅಂಗಡಿ ಉದ್ಘಾಟನೆ ಸಂದರ್ಭ ಪೂರ್ವ ಯೋಚನೆ ಅಲ್ಲ ಏನು ಎಲ್ಲಿ ಪುನಃ ಹೇಳ್ತೇನೆ ಎಂಕಲ್ನ ಒಂಜಿ ಊರು ವ್ಯವಸ್ಥೆ ಪೂರ ಇಂಚಿಪಾಡು ಭಾರಿ ಅಭಿವೃದ್ಧಿ ಅವನೊಂದು ಭಾರಿ ಖುಷಿ ಅವನೊಂದು ಸಂತೋಷ ಅವನೊಂದು ಈ ಒಂಜಿ ಸಂದರ್ಭಡು ಮುಲ್ಪ ಒಂಜಿ ಈ ಪುರ್ಲದ ಒಂಜಿ ಕಟ್ಟಡ ಏನವಲ್ಲ ಭಾರಿ ಖುಷಿ ಇತ್ತ ವಿಷಯ ಅರೆಗಳ ಏನೊಂಜಿ ಕೃತಜ್ಞತೆ ಈ ಸಂದರ್ಭ ಪನೋಡು ಆಯ್ತು ಒಟ್ಟಿಗೂ ಇತ್ತೆ ದಾನೆ ಒಂಜಿ ಕಿಡ್ಸ್ ಜೋಕಲ್ನ ಗೊಬ್ಬುನ ಪೂರ ಐತ ಒಂಜಿ ಅಂಗಡಿ ಅಂಚನೆ ಎಂಕಲ್ನ ಒಂಜಿ ಅಕ್ಷರ ಪ್ರಿಂಟರ್ಸ್ ಇಂದು ಬಹುಶಃ ಕೆಲ ವರ್ಷ ಆಣ ಮುಲ್ಪ ಪ್ರಾರಂಭ ಆದ ಆಲಂಗಾಡ್ ಒಂಜಿ ಎಡ್ಡೆ ರೀತಿದ ಒಂಜಿ ಸೇವೆನೆ ಜನಕ್ಕಳಿಗೆ ಕೊರೊಂದುಲ್ಲೇರು ವರ್ಷ ಎಂಕ್ಲ ಸೊಸೈಟಿದಲ್ಲ ಒಂಜಾತ್ ಅಲ್ಪನೆ ಪ್ರಿಂಟ್ ಆವೊಂದು ಉಂಡು ನನ್ನ ಮಿತ್ತಿಗೆ ಈ ಹೊಸತ್ ನಾನೇ ಕಟ್ಟಡ ಪ್ರಾರಂಭ ಆಂಡ್ ನನಾತ ಅಭಿವೃದ್ಧಿ ಆವಡು ಪಂಡದು ಎನ್ನ ಆರಾಧ್ಯ ದೇವರಾಯನಂಚಿನ ರಾಮಕುಂಜೇಶ್ವರ ದೇವರು ಅವ್ರನ್ನ ಈ ಒಂಜಿ ಉದ್ಯೋಗ ಅಭಿವೃದ್ಧಿ ಮಲ್ಪಡು ಆರ್ಯಗಳ ಆಯುಷ್ಯ ಆರೋಗ್ಯ ಅವ್ರನ್ನ ಕುಟುಂಬ ಸಂಸಾರಗಳ ಆಯುಷ್ಯ ಆರೋಗ್ಯ ಕೊರ್ದು ಉತ್ತರೋತ್ತರ ಶ್ರೇಯಸ್ಸನ್ನು ಮಲ್ಪಡ ಪಂಡದು ಈ ಸಂದರ್ಭಡು ಪ್ರಾರ್ಥನೆ ಮಲ್ತೊಂದಿಲ್ಲ ಈ ಅಲಂಕಾರ ದುರ್ಗಾ ಪರಮೇಶ್ವರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿರುವಂಥ ಹಾಗೂ ಊರ ದೈವಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡುವಂಥ ಈ ಒಂದು ಅಲಂಕಾರ ಗ್ರಾಮದಲ್ಲಿ ಅಧ್ಯಕ್ಷರಾಗಿ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಭಾಳ ಸಂತೋಷ ಎಂದು ನನ್ನ ಅತ್ತೆ ಫ್ಯಾಮಿಲಿಯ ಒಂದು ಎರಡು ಇವರು ಒಳಗೆ ಉದ್ಘಾಟನೆ ಪ್ರಿಂಟರ್ಸ್ ಒಂದು ಹೊಸ ಅಂಗಡಿ ಒಂದು ಬಟ್ಟೆ ಒಂದು ಅಂಗಡಿ ಅಂತ ಹೇಳಿರುವಂಥದ್ದು ಭಾಳ ಸಂತೋಷದ ವಿಚಾರ. ನಮ್ಮ ಯುವಕರು ಕೆಲಸವನ್ನು ನಡೆಸದೆ ದೂರ ದೂರ ಹೋಗಿಬಿಟ್ಟು ನಮ್ಮ ಮನೆಯಲ್ಲಿ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಂಡು ಇಲ್ಲಿಯ ಒಂದು ಉದ್ಯೋಗವನ್ನು ಮಾಡಿಕೊಂಡು ನಿಜವಾಗಿ ಅಭಿವೃದ್ಧಿ ಹೊಂದುವಂಥದ್ದು ನಮ್ಮ ಎಲ್ಲರ ಯುವಕರಿಗೆ ಒಂದು ಮಾದರಿ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ರೀತಿಯಲ್ಲಿ ಈ ಒಂದು ಉದ್ಯೋಗದಿಂದ ಅವರು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಪ್ರೇರಣೆಯಾಗಲಿ ಅಂತ ಈ ಸಂದರ್ಭ ಹೇಳುತ್ತಾ ಅವಕಾಶವನ್ನು ಹೊಂದಿಸಿ ಎರಡು ಮಾತನ್ನು ಮುಗಿಸ್ತೇನೆ. ಎದುರ್ಶಾಣಿ ನಿಕಟಪೂರ ಅಧ್ಯಕ್ಷರೇ ರೆಡ್ಡು ಪಾತ್ರ ಶುಭಾಶಯ ನುಡಿ ಪಾತ್ರಗಳು ನಮ್ಮ ಕೊಯ್ಲ ಗ್ರಾಮದಲ್ಲಿ ನಮ್ಮ ವೆಂಕಟಪಣ್ಣ ಮತ್ತು ದಂಪತಿ ಅವರ ಪುತ್ರರು ಮಕ್ಕಳಾಟಿಕೆಗೆ ಇದ್ದು ತನ್ನ ಸಮಾಜದೊಟ್ಟಿಗೆ ತನ್ನ ದಿನದಲ್ಲಿ 1 ಗಂಟೆಯೋ ವಾರದಲ್ಲಿ 1 ಗಂಟೆಯೋ ಹೀಗೆ ತನ್ನ ಸಮಯವನ್ನು ಸಮಾಜಕ್ಕೆ ಅರ್ಪಿಸುತ್ತಾ ಸಮಾಜದೊಟ್ಟಿಗೆ ಬೆರೆತುಕೊಂಡವರು ಶ್ರೀಯುತ ದಿನೇಶ ಮತ್ತು ಜಗದೀಶ ಅಂತ. ಅವರು ವಿದ್ಯಾಭ್ಯಾಸವನ್ನು ಬಿಟ್ಟು ತನ್ನ ಹಠ ಸಾಧನೆಯಿಂದ ತನಗೆ ಒಂದಲ್ಲ ಒಂದು ದಿವಸ ಒಂದು ಉತ್ತಮವಾದ ಉದ್ಯೋಗ ಸಿಗಬೇಕು ಅಥವಾ ನಾವು ಬಿಸ್ನೆಸ್ಗೆ ಇಳಿಬೇಕು ಅನ್ನುವಂಥ ಹಠದಿಂದ ಅವರು ಅವರ ಬುದ್ಧಿವಂತಿಕೆಯಲ್ಲೇ ಪ್ರಾರಂಭ ಮಾಡಿದರು ಅಕ್ಷರ ಪ್ರಿಂಟರ್ಸನ್ನು. ಆಮೇಲೆ ಅವಾಗಲೇ ಸ್ವಲ್ಪ ಭಯ ಆಗ್ತದೋ ಇಲ್ವೋ ಅನ್ನೋದಿತ್ತು. ಆನಂತರ ಅದರಿಂದಲೇ ಅವನು ವಿದೇಶದಲ್ಲಿ ಉದ್ಯೋಗವನ್ನು ಪಡೆದು ಆನಂತರವೂ ಈಗ ಕೇವಲ 1 ತಿಂಗಳಿಂದ ಈಚೆಗೆ ಯೋಚನೆ ಮಾಡಿದಂಥ ಘಟನೆಗಳಿದ್ದು ಇಲ್ಲಿ ಅಕ್ಷರ ಪ್ರಿಂಟ್ ಇಲ್ಲಿಗೆ ಬರ್ತದೆ. ಆಮೇಲೆ ಆ ಕಡೆಯಿಂದ ರೂಮ್ ಉಂಟ ಇದ್ರೆ ನಾವು ಬಿಸ್ನೆಸ್ ಮಾಡುವ 1 ತಿಂಗಳಿನಲ್ಲಿ ಯೋಚನೆ ಮಾಡಿದಂಥ ಆ ಒಂದು ಮಕ್ಕಳಿಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಪೂರೈಸುವಂಥದ್ದು. ಇದು ನಾವು ಅಭಿವೃದ್ಧಿಯನ್ನು ಮಾಡಬೇಕಿದ್ರೆ ಕೃಷಿ ಭೂಮಿ ಅಲ್ಲದೆ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡ್ರೆ ಏನಾಗಬಹುದನ್ನ ನಮ್ಮ ಇವರು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಇವತ್ತು ಉದ್ಘಾಟನೆ ಆದ ಮಕ್ಕಳ ಅಗತ್ಯ ವಸ್ತುಗಳ ಪೂರೈಕೆ ಹಾಗೂ ಇಲ್ಲಿ ಅಕ್ಷರ ಪ್ರಿಂಟರ್ಸ್ ಇದು ಉತ್ತರೋತ್ತರವಾಗಿ ಉತ್ತಮವಾಗಿ ಬೆಳೀಲಿ, ನಮಗೆಲ್ಲವೂ ಆದರ್ಶವಾಗಿರಲಿ ಅಂತ ದೇವರಲ್ಲಿ ಬಿಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು ಸರ್. ಮಾಲಿಕೆಯನ್ನು ಪರವಾಗಿ ನಾನು ಹೋರಿ ಶುಭಾಶಯ ನೋಡಿ ಕಟ್ಟಡ ಮಾಲೀಕರನ್ನು ಪರವಾಗಿ ಶುಭಾಶಯ ನೋಡಿ ಮಾತಾಡೋದು ದುರ್ಗಾ ಪರಮೇಶ್ವರಿಯನ್ನು ನೆನೆಸುತ್ತಾ ಅದೇ ರೀತಿ ನಮ್ಮ ಕುಟುಂಬದ ಧರ್ಮದೇವಿಗಳಾಗಿರುವಂಥ ರುದ್ರಚಾಮುಂಡಿಯನ್ನು ನೆನೆಸುತ್ತಾ ಇವತ್ತು ಲಕ್ಷ್ಮೀ ಕಾಂಪ್ಲೆಕ್ಸ್ ಮತ್ತು ಜಿಎಲ್ ಕಾಂಪ್ಲೆಕ್ಸ್ ಒಂದೇ ಕಟ್ಟಡ ಆದರೆ ಹೆಸರು ಎರಡನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಅಣ್ಣ ತಮ್ಮಂದಿರು ಕೂಡ ಒಟ್ಟಾಗಿ ಈ ಕೆಲಸ ಕಾರ್ಯಗಳನ್ನು ಈ ಕಟ್ಟಡವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಅಲಂಕಾರ ಪರಿಸರದಲ್ಲಿ ಒಂದು
ಗ್ರಾಹಕರಿಗೆ ಪ್ರಯೋಜನ ಆಗುವಂಥ ಒಂದು ವ್ಯವಸ್ಥೆಗಳು ಇಲ್ಲಿ ಇರಬೇಕೆಂಬ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಸಹೋದರರು ಕಟ್ಟಡದ ಮಾಲಕರಾಗಿ ಈ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಸುಮಾರು 22 ಈ ಒಂದು ಕಟ್ಟಡದಲ್ಲಿ ರೂಮುಗಳಿವೆ. ಈಗಾಗಲೇ ಎಲ್ಲ ರೂಮುಗಳು ಟೋಕನ್ ಆಗಿ ಬುಕ್ಕಿಂಗ್ ಆಗಿರುವಂಥ ಸಂತೋಷ ನಮಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಇಲ್ಲಿ ಈ ಕಟ್ಟಡದಲ್ಲಿ ಅಂಗಡಿ ಮಾಲಕರು ಬರಲಿಕ್ಕಿದ್ದಾರೆ. ಈಗಾಗಲೇ ಒಂದು 10 ಮಾಲಕರು ತೆರೆದಿದ್ದಾರೆ ಅಂಗಡಿಯನ್ನು. ಇನ್ನು ಕೆಲವು ಸಂದರ್ಭದಲ್ಲಿ ತೆರೆಯಲಿಕ್ಕಿದ್ದಾರೆ. ಯಾರೇ ಇಲ್ಲಿ ತೆರೆದರೂ ಕೂಡ ಅವರಿಗೆ ಆ ಶ್ರೀ ದುರ್ಗಾ ಪರಮೇಶ್ವರಿ ಅವರ ಆಶೀರ್ವಾದ ಸದಾ ಇರಲಿ. ನಮ್ಮ ಮನೆತನದ ಕುಲದೇವರಾದಂಥ ರುದ್ರಚಾಮುಂಡಿಯ ಆಶೀರ್ವಾದ ಇರಲಿ. ಇಲ್ಲಿ ಒಳ್ಳೆಯ ವ್ಯಾಪಾರಗಳು ನಡೆದು ನಮ್ಮ ಅಲಂಕಾರ ಪರಿಸರದಲ್ಲಿ ಉತ್ತಮವಾದಂಥ ಒಂದು ವ್ಯಾಪಾರಗಳು ಆಗ್ತದೆ ಆಗಲಿ ಅಂತ ನಾನು ಕಟ್ಟಡದ ಮಾಲಕರ ಪರವಾಗಿ, ಇಬ್ಬರು ಮಾಲಕರ ಪರವಾಗಿ, ಎಲ್ಲ ಇಲ್ಲಿ ಸೇರಿರುವಂಥ ಎಲ್ಲ ಒಂದು ಮಿತ್ರರ ಪರವಾಗಿ ಈ ಒಂದು ಅಂಗಡಿಗೆ ಅಕ್ಷರ ಪ್ರಿಂಟರ್ ಇರ್ಬೋದು, ಕಿಡ್ಸ್ ಇರ್ಬೋದು, ಅದು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ನಾನು ನನ್ನ ಕಟ್ಟಡದ ಪರವಾಗಿ ನಾವು ಅವರಿಗೆ ಶುಭಾಶಯನ್ನು ಕೋರ್ತಾ ಇದ್ದೇವೆ. ನಮ್ಮ ಈ ಸಣ್ಣ ಕಾರ್ಯಕ್ರಮ ಅಂಚನೆ ಪೂಜಾ ವಿಧಿ ನಿರ್ವಹಿಸಿದ ನಮ್ಮ ಅರ್ಚಕರ ಅಂಚನೆ ಸೇರಿದಂಚನೆ ಮಾತ್ರ ಗಣ್ಯರಿಗೆ ಒಂದೇ ಪಾತ್ರ ಈ ಅಕ್ಷರ ಪ್ರಿಂಟರ್ಸ್ ಅಂಚನೆ ಧನ್ವಿ ಕಿಡ್ಸ್ಗೆ ಅಂತ ಮಾಲಕ್ಕೆ ಅಂಚನೆ ಅಕ್ಲ ಇಲ್ಲದ ಪರವಾದ ಮಾತ್ರೆಗಳ ಒಂದೇ ಪಾತ್ರ ಧನ್ಯವಾದ ಕೊಡೋಣ. ನಾವು ಅಲಂಕಾರು CA ಬ್ಯಾಂಕಿನ ಸಮೀಪವಿರುವ GL ಕಾಂಪ್ಲೆಕ್ಸ್ನಲ್ಲಿ ಧನ್ವಿ ಕಿಡ್ಸ್ ಕೇರ್ ಮಾರ್ಟ್ ಎಂಬ ಮಕ್ಕಳ ಆಟಿಕೆ ಬಟ್ಟೆಗಳ ಮಾರಾಟ ಮಳಿಗೆ ಆರಂಭಿಸಿದ್ದೇವೆ. ಇಲ್ಲಿ 0ಯಿಂದ 6 ವರ್ಷದ ಮಕ್ಕಳ ಅಗತ್ಯ ವಸ್ತುಗಳು ಲಭ್ಯವಿದೆ. ಗ್ರಾಹಕರ ಮಳಿಗೆಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಥ್ಯಾಂಕ್ ಯು. ನಾವು ಕಳೆದ 7 ವರ್ಷದಿಂದ ದೇವಿ ಪ್ರಸಾದ್ ಕಾಂಪ್ಲೆಕ್ಸ್ ಅಲಂಕಾರು ಇಲ್ಲಿ ವ್ಯವಹಾರ ನಡೆಸುತ್ತಿದ್ದು, ಇದೀಗ ಹೊಸ ಕಟ್ಟಡಕ್ಕೆ ಲಕ್ಷ್ಮೀರಾಮ ಕಾಂಪ್ಲೆಕ್ಸ್ ಸ್ಥಳಾಂತರಗೊಂಡು ವ್ಯವಹಾರ ನಡೆಸಲು ಆರಂಭಿಸಿದ್ದೇವೆ. ನಮ್ಮಲ್ಲಿ ಆಫ್ಸೆಟ್ ಪ್ರಿಂಟಿಂಗ್, ಜೆರಾಕ್ಸ್, ಡಿಜಿಟಲ್ ಪ್ರಿಂಟಿಂಗ್, ಸ್ಪೈರಲ್ ಬೈಂಡಿಂಗ್, ವಿಸಿಟಿಂಗ್ ಕಾರ್ಡ್, ಆಮಂತ್ರಣ ಪತ್ರಿಕೆ, ID ಕಾರ್ಡ್, ಲ್ಯಾಮಿನೇಷನ್, ಫೋಟೋ ಫ್ರೇಮ್, ಸನ್ಮಾನ ಮಾಲೆ, ಹಾರ, ಸ್ಮರಣಿಕೆ ಇತ್ಯಾದಿ ಸೇವೆಗಳು ಇದ್ದುದರಿಂದ ಗ್ರಾಹಕರು ಇಂದಿನಂತೆ ಸಹಕರಿಸಬೇಕಾಗಿ ವಿನಂತಿ. ನಮ್ಮ ಅಲಂಕಾರು ಗ್ರಾಮದಲ್ಲಿ ಇವತ್ತು ಅಕ್ಷರ ಪ್ರಿಂಟರ್ಸ್ ಮತ್ತು ಕಿಡ್ಸ್ ಎಂಬ 2 ಕಟ್ಟಡಗಳು ಇವತ್ತು ಉದ್ಘಾಟನೆಗೊಂಡಿವೆ. ಈ ಉದ್ಘಾಟನೆಯನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ಸಿಬ್ಬಂದಿಗಳು, ಅದೇ ರೀತಿ ತಾಲೂಕು ಪಂಚಾಯತಿಯ ಸಿಬ್ಬಂದಿಗಳು, ಅದೇ ರೀತಿ ಈ ಊರಿನ ಎಲ್ಲ ಗಣ್ಯರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇದನ್ನು ಶುಭ ಹಾರೈಸಿದ್ದಾರೆ. ನಮ್ಮ ಅಲಂಕಾರ ಪರಿಸರದಲ್ಲಿ ಎಲ್ಲ ಗ್ರಾಹಕರಿಗೆ ಅತ್ಯಂತ ಸುಲಭ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಡ್ಬೇಕಂತ ನಾವು ಲಕ್ಷ್ಮೀರಾಮ ಕಾಂಪ್ಲೆಕ್ಸ್ ಮತ್ತು GL ಕಾಂಪ್ಲೆಕ್ಸ್ನ ಮಾಲಕರಾಗಿ ನಾವು ಇಲ್ಲಿ ವ್ಯವಸ್ಥೆಗಳನ್ನು ಒಂದು ಕಟ್ಟಡದ ಮೂಲಕ ಜನರಿಗೆ ಪ್ರಯೋಜನ ಬರುವ ರೀತಿಯಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಈ ಒಂದು ಅಲಂಕಾರ ಪರಿಸರ ಕಳೆದ ಒಂದು 4-5 ವರ್ಷಗಳಲ್ಲಿ ಅತ್ಯಂತ ಬೆಳವಣಿಗೆಯನ್ನು ಕಂಡಿದ್ದು, ಎಲ್ಲ ಜನರಿಗೆ ವ್ಯವಸ್ಥಿತ ರೂಪದಲ್ಲಿ ಎಲ್ಲ ಗ್ರಾಹಕರಿಗೆ ಎಲ್ಲ ವಸ್ತುಗಳು ಸಿಗುವ ಹಾಗೆ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಇದು ಒಂದು ಹೋಬಳಿ ಆಗುವಂಥ ಒಂದು ಸಂದರ್ಭವೂ ಇವೆ. ಈ ಸಂದರ್ಭದಲ್ಲಿ ಈ ಒಂದು ಪರಿಸರವು ಅತ್ಯಂತ ಎಲ್ಲ ಸಿಟಿಗಳಿಗೆ ಮೀರುವಾಗಿ ಇಲ್ಲಿ ವ್ಯವಸ್ಥೆಗಳು ಇರಬೇಕೆಂಬ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇಲ್ಲಿಯ ಅನೇಕ ಮಾಲಕರು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮುಂದೆ ಕೂಡ ಇದು ಉತ್ತಮ ರೀತಿಯಲ್ಲಿ ಈ ಅಲಂಕಾರ ಪರಿಸರದಲ್ಲಿ ಎಲ್ಲ ವ್ಯವಸ್ಥೆಗಳು ಸಿಗುವಾಗೆ ಆಗ್ತದೆ ಎಂಬ ವಿಷಯವನ್ನು ವ್ಯಕ್ತಪಡಿಸಲು ನಾನು ಸಂತೋಷ ಪಡ್ತಾ ಇದ್ದೇನೆ.
ಮಗುವಿಂದ ಹಿಡಿದು 6 ವರ್ಷದವರೆಗೆ ಎಲ್ಲ ಐಟಮ್ಸ್. ಮಕ್ಕಳು ಇಲ್ಲೇ ಇದ್ದಾರೆ. ಅವ್ರದ್ದೇ ಮಕ್ಕಳು ಜಗದೀಶ್ ಹೌದು. ಇದು ಟಾಯ್ಸ್ ಎಲ್ಲ ಮಕ್ಕಳಿಗೆ ಆಟ ಇದು AC ಮಾಡಿದ್ದಾರೆ. ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಶುಭ ದಿನದಂದು ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಳ್ಳುತ್ತಿರುವಂತಹ ಕಿಡ್ಸ್ ಕೇರ್ ಧನ್ವಿ ಕಿಡ್ಸ್ ಕೇರ್ ಉಷಾ ದಿನೇಶ್ ಮಾಲೀಕತ್ವದ ಹಾಗೆ ಸ್ಥಳಾಂತರಗೊಂಡು ಉದ್ಘಾಟನೆಗೊಂಡಿರುವಂತಹ ಅಕ್ಷರ ಪ್ರಿಂಟರ್ಸ್ ಜಗದೀಶ್ರವರ ಈ ಈರುವರೆಗೂ ಸಹೋದರರು ಇವರ ಈ ವ್ಯಾಪಾರ ಉದ್ಯಮವು ಇನ್ನಷ್ಟು ಬೆಳಗಲಿ, ದೀಪಾವಳಿಯ ಹಣತೆ ಬೆಳಗುವಂತೆ ಈ ಎರಡೂ ಉದ್ಯಮಗಳು ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿ ಆಶಿಸುತ್ತಾ ಇಬ್ಬರಿಗೂ ಎರಡೂ ಉದ್ಯಮಿಗಳಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ